ಸಪುರ ಉಂಟು ನೋಡಿ ಬುಡ, ಮತ್ತೆ ಎಷ್ಟು ಕೆಳಗಡೆ ಆಗ್ತಾ ಉಂಟು ನಮ್ಮ ತೋಟ. ಬ್ರೀಡ್ ಇದೆಲ್ಲ ಥೈಲ್ಯಾಂಡ್ ರೆಡ್ ಅಲ್ಲಿ ನಮಗೆ ತುಂಬಾ ವೆರೈಟಿಗಳು ಉಂಟು, 15-20 ಜಾತಿ ಥೈಲ್ಯಾಂಡ್ ರೆಡ್ ಅಲ್ಲಿ ಉಂಟು. ಇದರ ವಿಷಯ ಒಳಗೆ 12 ಫೀಟ್ ಗುಂಡಿ ಉಂಟು. ಯಬ್ಬ ನೋಡುವಾಗ ನಾನಿದು ಇಷ್ಟ 2 ಮನುಷ್ಯ ನಿಲ್ಬೋದು ಅಷ್ಟು ಗುಂಡಿ ಉಂಟು. ಇದರಲ್ಲಿ ಎಂಥದೊಂದು ಸ್ಯಾಟಿಸ್ಫ್ಯಾಕ್ಷನ್ ಉಂಟು ನಮಗೆ, ಎಂಥದನ್ನು ಮಾಡಿದ್ದೇವೆ ಅಂತ ಅನಿಸ್ತದೆ. ನಮಗೆ ವರ್ಷಕ್ಕೆ ಎಷ್ಟೋ ಲಕ್ಷ ಗಿಡಗಳು ನಾವು ಸೇಲ್ ಮಾಡ್ತೇವೆ. ಹಾಯ್, ನಮಸ್ತೆ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ನಾವೀಗ ಎಲ್ಲಿಗೆ ಬಂದಿದ್ದೇವೆ ಹೇಳಿದರೆ ಆಕಾಶ್ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಅಂತ ಹೆಸರು ಇಲ್ಲಿಗೆ. ಇಲ್ಲಿ ವಿವಿಧ ಬಗೆಯ ಹಣ್ಣುಗಳ ಗಿಡಗಳನ್ನೆಲ್ಲ ತಯಾರು ಮಾಡ್ತಾರೆ, ಅವರೇ ತಯಾರು ಮಾಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಇವರ ವಿಶೇಷತೆ ಎಂತ ಅಂತ ಹೇಳಿದರೆ ಹಲಸಿನ ಗಿಡ. ಈ ಬೇರೆ ಬೇರೆ ರೀತಿಯಾದಂತಹ ಹಲಸಿನ ಗಿಡಗಳನ್ನೆಲ್ಲ ಇವರು ಬೆಳೆಸ್ತಾರೆ. ಹಾಗೆ ಅದರ ಹೆಸರೆಲ್ಲ ಅವರ ಹತ್ರವೇ ಕೇಳುವ ಯಾವ ಥರದ್ದು. ನೋಡಿ, ಇಲ್ಲಿ ನನ್ನ ಹತ್ರವೇ ಒಂದು ಸಣ್ಣ ಮರ ಉಂಟು. ಮೋಸ್ಟ್ಲಿ ಇದಕ್ಕೆ ಒಂದು 2 ವರ್ಷ ಎಲ್ಲ ಇರ್ಬೋದು ಏನೋ. ಹಾಗೆ ತುಂಬ ಎಂತ ಹೇಳೋದು, ತುಂಬ ಬೇರೆ ಬೇರೆ ರುಚಿಯ, ಬೇರೆ ಬೇರೆ ಬಣ್ಣಗಳ, ಹಾಗೆ ಬೇರೆ ಬೇರೆ ಹೊತ್ತಿನಲ್ಲಿ ಫಲವನ್ನು ಕೊಡುವಂತಹ ಆ ಥರ ಎಲ್ಲ. ನಮಗೆ ಅದರ ಬಗ್ಗೆ ನಾಲೆಜೇ ಇಲ್ಲ ತುಂಬ ಜನರಿಗೆ. ನೋಡುವ ಇಲ್ಲಿ ಯಾವ ನಮೂನೆದೆಲ್ಲ ಫ್ರೂಟ್ಸ್ ಇದು ವೆರೈಟೀಸ್ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇಲ್ಲಿ ಈಗ ನೋಡುವಾಗ ಇದು ಮಾವಿನ ಗಿಡಗಳು ಕೂಡ ಕಾಣ್ತಾ ಉಂಟು. ಹಾಗೆ ಕೆಲವು ಸಣ್ಣ ಸಣ್ಣ ಹೂವಿನ ಗಿಡಗಳು, ಮಲ್ಲಿಗೆ ಗಿಡಗಳು ಕೂಡ ಕಾಣ್ತಾ ಉಂಟು, ವಿಶೇಷ ರೀತಿದೆಲ್ಲ. ನೋಡುವ, ಈಗ ಅವರನ್ನು ನಾವು ಭೇಟಿ ಆಗಲಿಕ್ಕೆ ಹೋಗುವ, ಬನ್ನಿ. ಹಲಸಿನ ಮರ ಉಂಟು, ಸಣ್ಣ ಗಿಡ ನೋಡಿ, ಎಷ್ಟು ಸಪುರ ಉಂಟು ನೋಡಿ ಬುಡ, ಮತ್ತೆ ಎಷ್ಟು ಕೆಳಗಡೆ ಆಗ್ತಾ ಉಂಟು. ನಮ್ಮ ತೋಟದಲ್ಲಿ ಎಲ್ಲ ಉಂಟು, ಹೀಗೆ ರಾಕೆಟ್ನ ಹಾಗೆ ಹೋಗಿದೆ, ಹಲಸಿನ ಹಣ್ಣು ಕಾಣುವುದಿಲ್ಲ ಅದರಲ್ಲಿ. ಸೊ ಇದಕ್ಕೆಲ್ಲ ಇದೆಂತ ಅಂತ ನೋಡ್ಬೇಕಂದ್ರೆ ಕಸಿ ಕಟ್ಟಿ ಮಾಡಿದ್ದ ಊರಿನ ತಳಿಯ, ಎಲ್ಲಿದೆ, ನಮ್ಮ ದೇಶದ್ದೇ, ವಿದೇಶದಿಂದ ಬಂದದ ಎಂತ ಅಂತ ಹೇಳಿ ನೋಡುವ, ಕೇಳುವ, ಅವರ ಹತ್ರ ಎಲ್ಲ ವಿಚಾರ ಮಾಡುವ. ಎಂತ ವ್ಯತ್ಯಾಸ ಕಾಣುವುದಿಲ್ಲ, ಗಿಡ ಸಣ್ಣದು, ಕೊಕ್ಕದ ಗಿಡದ ಹಾಗೆ ಉಂಟು ನೋಡ್ಲಿಕ್ಕೆ ಹೋದ್ರೆ. ನೋಡಿ, ಇದರಲ್ಲಿ ಎಲ್ಲ ಎಷ್ಟು ಹಲಸಿನ ಹಣ್ಣು ಉಂಟು ನೋಡಿ. ಓ, ಇಲ್ಲಿ ಹೀಗೆಲ್ಲ ಕಟ್ಟಿದ್ದಾರೆ, ಹಕ್ಕಿ ಅಳಿಲುಗಳೆಲ್ಲ ಬಂದು ತೂತು ಮಾಡ್ತದಂತೆ. ಮತ್ತೆ ಇವರೇ ಈ ಆಕಾಶ್ ನರ್ಸರಿ ಆ್ಯಂಡ್ ಫಾರ್ಮ್ಸ್ ಇದು ಮಾಲೀಕರು. ಇವರಲ್ಲಿ ಕೇಳುವ ನಾವು ಯಾವ ಬಗೆಯ, ಯಾವ ವಿಧವಾದಂತಹ ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದಾರೆ, ಮತ್ತೆ ಅದರ ವಿಶೇಷತೆಗಳನ್ನೆಲ್ಲ ತೋರಿಸ್ತಾರೆ ನಮಗೆ. ಹೋಗುವ ಬನ್ನಿ. ಹಾಂ, ಆದರೆ ಇದೆಲ್ಲ ಬೇಸಿಕ್ ಆಗಿ ನಿಮಗೆ ಥೈಲ್ಯಾಂಡ್ ರೆಡ್ ಇದು ಒಂದು ಬ್ರೀಡ್ ಇದೆಲ್ಲ. ಥೈಲ್ಯಾಂಡ್ ರೆಡ್ ಅಲ್ಲಿ ನಮಗೆ ತುಂಬ ವೆರೈಟಿಗಳು ಉಂಟು, 15-20 ಜಾತಿ ಥೈಲ್ಯಾಂಡ್ ರೆಡ್ ಅಲ್ಲಿ ಉಂಟು. ಇದರ ವಿಶೇಷತೆ ಅಂತ ಹೇಳಿದರೆ ನಿಮಗೆ ಒಳಗೆ ಸ್ವಲ್ಪ ಡಾರ್ಕ್ ಆರೆಂಜ್, ಮತ್ತು ವರ್ಷಕ್ಕೆ ಒಂದು 90% ನಿಮಗೆ ಕಾಯಿ ಇರ್ತದೆ ಇದರಲ್ಲಿ. ನೋಡಿ, ಈಗ ಇದರಲ್ಲಿ ಕಾಯಿ ಬೆಳೀಲಿಕ್ಕಾಗಿದೆ, ಈಗ ಬುಜ್ಜ ಬರ್ತಾ ಉಂಟು, ವಾಪಸ್ ಮೇಲೆಲ್ಲ ಕಲ್ಲಿಗೆ ಬಿಡ್ತಾ ಉಂಟು. ಇದೀಗ 2ನೇ ವರ್ಷದ ಫಸ್ಟ್. ಹೌದೌದು, ಮೇಲೆಲ್ಲ ಕಳ್ಳಿಗೆ ಬಿಡ್ತಾ ಉಂಟಲ್ಲ ನೋಡಿ, ವಾಪಸ್ಸಿಗೆ ಗುಜ್ಜೆ ಆಗ್ತಾ ಉಂಟು ನಿಮಗೆ. ಇಲ್ಲಿ ಕಾಣ್ತದ ನೋಡಿ, ಬೆಳ್ಳಿಕಾದ ಕಾಯಿ ಉಂಟು. ಇದರಲ್ಲಿ ನಮ್ಮ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಸೊಳ್ಳೆ ತುಂಬಾ ದಪ್ಪ ಇದೆ. ಎಂತ ನಮಗೆ ಪ್ರೊಸೆಸಿಂಗ್ ಮಾಡುವ ಪ್ಲಾನ್ ಇದ್ರೆ ಈ ಹಲಸು ತುಂಬಾ ಒಳ್ಳೆದು, ಸ್ವೀಟ್. ನಮಗೆ ಕಳೆದ ವರ್ಷ ನೋಡಿ ಇದರಲ್ಲಿ ಒಳ್ಳೆ ಸೈಜ್ ಬಂದಿತ್ತು, 18 kg 18 kg ಒಂದು ಹಲಸು. ಈ ಸರ್ತಿ ನಾವು ಇದರಲ್ಲಿ ಬಿಡ್ಲಿಲ್ಲ, ಮೊನ್ನೆ ಒಂದು ಮಾತ್ರ ಬಿಟ್ಟು ಕೊಯ್ದೇವು. ಮೊನ್ನೆ ಈಗ ವಾಪಸ್ ಗುಜ್ಜೆ ಬರ್ತಾ ಉಂಟು. ಅಂದ್ರೆ ಬಿಡ್ಲಿಲ್ಲ ಹೇಳಿದ್ರೆ ಹಣ್ಣಾಗ್ಲಿಕ್ಕೆ ಬಿಡುದಿಲ್ವಾ? ಅಲ್ಲ, ನಾನು ಕಾಯಿ ಆಗ್ಲಿಕ್ಕೆ ಬಿಡ್ಲಿಲ್ಲ. ಇದಕ್ಕೆ ಕಳೆದ ವರ್ಷ ತುಂಬಾ ಸ್ಟ್ರೆಸ್ ಆಗಿದೆ. ಸಾಧಾರಣ ಒಂದು 10-15 ಹಲಸಿನ ಹಣ್ಣಾಗಿದೆ ನಮಗೆ ಕಳೆದ ವರ್ಷ. ಸ್ವಲ್ಪ ಸಣ್ಣ ಗಿಡ ಆದ ಕಾರಣ ನಾವು ಬಿಡ್ಲಿಲ್ಲ. ಈಗ ನಿಮಗೆ ಇದರಲ್ಲಿ ನೋಡ್ಬೋದು, ನಾನು ಕಾಯಿ ತುಂಬ ಬಿಟ್ಟಿದೆ, ಮರ ಎಲ್ಲ ಸ್ವಲ್ಪ ಬಾಡಿದಾಗ ಆಯ್ತು. ಈ ಸರ್ತಿ ನಮಗೆ ಮಳೆ ಜಾಸ್ತಿ ಒಂದು ಸಹ ಸಿಗ್ಲಿಲ್ಲ. ಮಳೆ ಬಿದ್ದರೆ ನಿಮಗೆ ನ್ಯಾಚುರಲ್ ಆಗಿ ಅದಕ್ಕೆ ಬೇಕಾದ್ದು ಗೊಬ್ಬರ ಅದರಲ್ಲಿ ಮಳೆಯ ನೀರಲ್ಲೇ ಇರ್ತದೆ. ಇದೊಂದು ಸೂಪರ್ ಆಗಲಿ, ಸೂಪರ್ ಉಂಟು, ಬೇಗ ಆಗ್ತದೆ, ಸಣ್ಣದಲ್ಲಿ ಆಗ್ತದೆ, ಎಲ್ಲ ಉಂಟು. ಮಾತ್ರ ತುಂಬ ಲೈಫ್ ಇಲ್ಲ. ಕಮರ್ಷಿಯಲ್ ಆಗಿ ಹಾಕೋರಿಗೆ ತೊಂದರೆ ಇಲ್ಲ, ಅಂದರೆ ಒಂದು 10 ವರ್ಷದ ಮಟ್ಟಿಗೆಲ್ಲ
ನಿಮಗೆ ಅಂದ್ರೆ ನೋಡಿ ನಮಗೀಗ ಡಿಸೆಂಬರಲ್ಲೆಲ್ಲ ಇದು ಹಣ್ಣಾಗಿ ಇದಕ್ಕೀಗ 3ನೇ ವರ್ಷ ಇದೆ. 3ನೇ ವರ್ಷ. 2ನೇ ವರ್ಷದಲ್ಲೇ ಫಲ ಬರಲಿಕ್ಕೆ ಅಲ್ಲ ಇದು ನಿಮಗೆ 1.5 ವರ್ಷದಲ್ಲಿ ಕಾಯಿ ಬಿಡಲಿಕ್ಕೆ ಬರ್ತದೆ. 1.5 ವರ್ಷ. ಅಲ್ಲಿ ಈಚೆ ಥೈಲ್ಯಾಂಡಲ್ಲೆಲ್ಲ ಟೇಸ್ಟ್ ಬರ್ತದೆ, ಅದೇ ಟೇಸ್ಟ್ ಇಲ್ಲಿ ಬರ್ತದೆ. ಇದಿಷ್ಟೇ ಆ ಸೈಜ್? ಇಲ್ಲ ಇಲ್ಲ, ಅದು ಸಾಧಾರಣ 15 kg ವರೆಗೆ ಬರ್ತದೆ. ಇದೀಗ ಗುಜ್ಜೆಯ? ಇದು ಈಗ ಗುಜ್ಜೆ ಅಲ್ಲ, ಸಣ್ಣದು. ನಿಮಗೆ ಇದರಲ್ಲಿ ಎಂತ ಹೇಳಿದ್ರೆ ಎಲ್ಲ 2 ಬಂದನ್ನು ಒಂದು ಮಾಡಬೇಕು, ಒಂದು ತೆಗಿಲೇಬೇಕಲ್ಲ, ತೆಗಿಬೇಕು, ಆಗ ಇನ್ನೊಂದು ಸೈಜ್ ಬರ್ತದೆ. ನಾವೀಗ ಇಲ್ಲಿ ಎಲ್ಲ ಡೆಮೋಗೆ ಅಂತೇಳಿ ಬಿಟ್ಟಿರ್ತೇವಲ್ಲ, 2 ಕಾಯಿ ಬಂದರೆ ಒಂದು ತೆಗೆದ್ರೆ ಒಳ್ಳೆ ಸೈಜ್ ಇರ್ತದೆ. ಇದೆಲ್ಲ ನಾವು ಐ ಬಡ್ಡಿಂಗ್ ಮಾಡಿ ಇಲ್ಲಿ ಈ ರೀತಿ ಹಣ್ಣು ಕಸಿ ಮಾಡೋದು ಅಂತ ಹೇಳ್ತೇವಲ್ಲ, ನಾವು ಒಂದು ಅದರ ಭಾಗವನ್ನು ನಾವು ಇಲ್ಲಿಗೆ ಅಂಟಿಸುವುದು ಕಾಂಡಕ್ಕೆ. ಅದು ನಿಮಗೆ ಸ್ವಲ್ಪ ದಿವಸ, ಒಂದು 40 ದಿವಸ ಆಗುವಾಗ, 40 ಡೇಸ್ ಆಗುವಾಗ ಈ ಮೇಲಿನ ಭಾಗವನ್ನು ಕಟ್ ಮಾಡ್ತೇವೆ ನಾವು. ಹೌದು, ಇದು ಸಾಯಬಾರ್ದು, ಈಗ ಹಸಿರಾಗಿ ಇರಬೇಕು. ಹಾಗೆ ನಾವಿಲ್ಲಿ ಕಟ್ ಮಾಡಿದ ಕೂಡಲೇ ನಮಗೆ ನೋಡಿ ಇಲ್ಲಿ ಈಗ ಹೊಸ ಚಿಗುರು ಬರ್ತದೆ. ಇದರಲ್ಲಿ ಸಹ ನಮಗೆ ಅದು ಯಾವ ಜಾತಿ ಉಂಟು ಅದು 100% ಪ್ಯೂರ್ ಆಗಿರ್ತದೆ. ನಾವು ಬೀಜದ ಗಿಡ ಮಾಡಿದರೆ ಬೇರೆ ತುಳು ಆಗ್ಬೋದು, ಅದೇ ಬರಬೇಕಂತ ಏನಿಲ್ಲ. ಇದರ ನಿಮಗೆ 100% ಅದರಿಂದಲೇ ಪ್ರೊಪಗೇಷನ್ ಆಗಿದೆ. ಹೇಗೆ ಟೆರೆಸ್ ಗಾರ್ಡನಿಂಗಿಗೆ ಇದು ಪೂರಕವಾದದಾ? ಹಲಸು ನಮಗೆ ಟೆರೆಸ್ ಗಾರ್ಡನಿಂಗಿಗೆ ವಿಯೆಟ್ನಾಮಲ್ಲಿ ಮಾತ್ರ. ಹೌದು, ಆದರೆ ನಿಮಗೆ ಅಷ್ಟೊಂದು 3-4 ವರ್ಷ ಚಂದ ಬರ್ತದೆ, ಮತ್ತೆ ಬರೋದಿಲ್ಲ. ಯಾಕಂದರೆ ಹಲಸಿನ ಬೇರು ತುಂಬ ಫಾಸ್ಟ್ ಗ್ರೋತ್ ಅಲ್ಲ. ಹೌದು. ಹೌದು, ಇದರಲ್ಲಿ ನೋಡಿ ನಾವು ಮೀನು ಸಾಕಿದ್ದೇವೆ. ಮೀನಂದರೆ ಕೆಲವು ಜಾತಿ ಉಂಟು, ನಾವು ಇದು ತಿನ್ಲಿಕ್ಕಾಗುವಂಥ ಮೀನಲ್ಲ, ಅಕ್ವೇರಿಯಂ ಟೈಪ್ ಎಲ್ಲ ಮಿಕ್ಸ್ ಉಂಟು. ಇದರಲ್ಲಿ ನಾವು ಬ್ರೀಡ್ ಮಾಡಿದ್ದು ಫಸ್ಟಿಗೆ. ಇದರ ನೀರಲ್ಲಿ ನೋಡಿ ಬೇಕಾದಷ್ಟು ಗೊಬ್ಬರ ಉಂಟು, ಆ ಮೀನಿದೆ ಗೊಬ್ಬರ ಉಂಟು. ಹೌದು, ಇದನ್ನು ನಾವು ಗಿಡಗಳಿಗೆ ಬಿಡ್ತೇವೆ. ಹಾಗೆ ಮೀನಿನ ಗೊಬ್ಬರ ಸುಲಭದಲ್ಲಿ ಸಿಗ್ತದೆ. ಒಂದು ಮತ್ತೆ ನೋಡಿ ಇದರಲ್ಲಿ ಈಗ ಪಾಮಾಜಿ ಉಂಟು, ಒಂದು ಸಣ್ಣ ಎಕೋಸಿಸ್ಟಮ್ ಉಂಟು. ಇದರಲ್ಲಿ ಕಪ್ಪೆಗಳುಂಟು, ಹಾವುಗಳುಂಟು, ಹಾವು ಸಹ ಬರ್ತದೆ ಇಲ್ಲಿ. ಹಾಗೆ ಇದು ನಾವು ನೀರು ಎಷ್ಟು ಇದು 80,000 ಲೀಟರ್ ಟ್ಯಾಂಕ್. ಒಳಗೆ 12 ಫೀಟ್ ಗುಂಡಿ ಉಂಟು. ಯಬ್ಬ, ನೋಡುವಾಗ ನಾನಿದು ಇಷ್ಟೇ 2 ಮನುಷ್ಯ ನಿಲ್ಬೋದು, ಅಷ್ಟು ಗುಂಡಿ ಉಂಟು. ಅಷ್ಟು ಗುಂಡಿ ಉಂಟಲ್ಲ, ಒಳ್ಳೆ ಗಿಡಕ್ಕೆ ಒಳ್ಳೆ ಚಂದ ಆಗ್ತದೆ. ಇದನ್ನು ಹೇಗೆ ಪಂಪ್ ಮಾಡೋದು? ಇದನ್ನು ಪಂಪ್ ಮಾಡ್ತೇವೆ ಅದರಲ್ಲಿ ಅಲ್ಲಿ ಉಂಟು. ಹೌದು, ಎತ್ತರದಲ್ಲಿದ್ದರೆ ಸೈಫೋನ್ ಮಾಡ್ಬೋದು. ಅಲ್ಲಿ ಅಲ್ಲಿ ಮೇಲೆ ಮಾಡಬೇಕಂತ ಉಂಟು. ಇದು ಎಂತ ಮಲ್ಬೇರಿಯಾ? ಅದು ಪಾಕಿಸ್ತಾನ್ ಲಾಂಗ್ ಮಲ್ಬೇರಿ, ರೆಡ್ ಲಾಂಗ್ ಮಲ್ಬೇರಿ. ಇಲ್ಲಿ ಇದು ಈ ತರದ ಒಂದು ಕೆಲಸ ನೀವು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ನಾನು ಬಂದು 8 ವರ್ಷ ಆಯ್ತು ಇದಕ್ಕೆ ಕಂಪ್ಲೀಟ್ ಆಗಿ ಫೀಲ್ಡಿಗೆ ಬಂದು. ಹೌದು, ಮತ್ತೆ ತಂದೆ ಒಟ್ಟಿಗೆ ತುಂಬಾ ವರ್ಷ ಇದ್ದೆ. ತಂದೆ ಸ್ಟಾರ್ಟ್ ಮಾಡಿ 40 ವರ್ಷ ಆಯ್ತು. ನಿಮ್ಮ ಇದೆಲ್ಲ ಬೇರೆ ಪ್ರೊಫೆಷನಲ್ ಎಜುಕೇಶನ್ ಕ್ವಾಲಿಫಿಕೇಶನ್? BE ಮೆಕ್ಯಾನಿಕಲ್. ನಿಜವಾಗಿ ಅದನ್ನು ಬಿಟ್ಟು 2-3 ವರ್ಷ ಕೆಲಸ ಮಾಡಿದೆ. ಮತ್ತೆ ಈಚೆ ಜಾಸ್ತಿ ಸೆಳೆತ ನನಗೆ ಇದರಲ್ಲಿ ಇದ್ದದ್ದು. ನೋಡ್ತಾ ಇದ್ರು ತಂದೆ ಒಟ್ಟಿಗೆ. ಇದರಲ್ಲಿ ಎಂಥದೊಂದು ಸ್ಯಾಟಿಸ್ಫ್ಯಾಕ್ಷನ್ ಉಂಟು. ಹೌದು, ನಮಗೆ ಎಂಥದೊಂದು ಮಾಡಿದ್ದೇವೆ ಅಂತ ಅನಿಸ್ತದೆ. ನಮಗೆ ವರ್ಷಕ್ಕೆ ಎಷ್ಟೋ ಲಕ್ಷ ಗಿಡಗಳು ನಾವು ಸೇಲ್ ಮಾಡ್ತೇವೆ. ನಾವು ನಮಗೆ ಅಲ್ಲದಿದ್ರು ಸಹ ಎಲ್ಲಿ ಒಂದು ಕಡೆ ನಾವು ಕೊಡುಗೆ ಕೊಡ್ತೇವೆ. ನಿಮ್ಮ ತಂದೆಯವರದ್ದು ಬ್ಯಾಕ್ಗ್ರೌಂಡು? ಅವರು PWD ಅಲ್ಲಿ ಇದ್ರು ಮುಂಚೆ, ಅದನ್ನು ರಿಸೈನ್ ಮಾಡಿ ಅವರು ನರ್ಸರಿ ಮಾಡಿ. ನೀಲೇಶ್ವರದ ವೆರೈಟಿ ಸ್ಟಡಿ ಆಗ್ತಾ ಉಂಟಷ್ಟೇ. ಇದು ಕಾಯಲ್ಲಿ ಸಹ ಒಂದು ಹಲಸಿನ ಮೇಳಕ್ಕೆ